ಮಂಡಲ ಅಂದ್ ಏನಿಲ್ಲ ಮರ್ರೆ, ಸುಮ್ಮನೆ ಆ ಹಣ್ಣು ಕೂದ್ಲಿಕ್ಕೆ ಒಂಥರ ಗಿಣ್ದಂಗೆ ಆಗ್ತಷ್ಟೇ. ಎಷ್ಟೊತ್ತು ಕಂಡು ಅಷ್ಟೇ, ಅರ್ಧ ಗಂಟೆ ಮೇಲೆ ಆಯ್ತು ಬಿಡಿನಿ. ಇವತ್ತೊಂದು ದಿವಸ ರಜೆ ಹಾಕಿದ್ದು ಬೇರೆ ಕೆಲಸ ಮಾಡ್ಕೊಂಡು ಕಣ್ಕಂಡು ನಾನು ಒಂದು ರಾಶಿ ಬಟ್ಟೆ ಎಲ್ಲ ಹಂಗಂಗೆ ಬಿದ್ದಿದ್ದೋ ಕಣ. ಎಲ್ಲ ನಾವು ಒಗ್ದು ಚಂದ ಮಾಡಿ ಇಸ್ತ್ರಿ ಹಾಕಣಕ್ಕೆ ಈ ಮಂಡಿ ಕೂರ್ಕೊಂಡು ನನಗೆ ಲಾಪ್ತಲ್ಲ. ಏನಿದ್ವೆ ಮರೈತಿ ಗುಳು 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 ಅಂತತ್ ರಾತ್ರಿ ಅರೆ. ಏಪ್ಪ ರಾತ್ರಿ ವಿಷಯ ಬೇಡ, ಸಮ ಮಾಡಿ ಕಾಣ. ಈಗ ಏನು ಇಲ್ದಿರೋಡಿಲ್ಲ, ಸುಮ್ಮನೆ ಹಂಗೆ ಬೆರಳ ಕುಕ್ಕ ಕಂಬ ಆಹಾ ಅನ್ಸುತ್ತೆ. ಕುಕ್ಕಿ ಹೆಬ್ಬೆರಳಂದಿತ್ತು ಕಣಿ ನಂದು, ಚಪ್ಪಟಿಯಾಗಿ ಹೋಯ್ತು ಕಣಿ. ಅದೊಂದೇ ಒಂದು ಏನು ಸಿಕ್ಕದಿದ್ರಿ ಇವತ್ತಿನವರಿಗೆ. ಸುಮ್ಮನೆ ಬರೀ ಇದು ಮಾಡೋದು ಅಷ್ಟೇ. ಇನ್ನು ನಮ್ಮ ಮಂಡಿಲಾರು ಒಂದೊಂದು ಏನಿತ್ತು. ಛೀ, ನೀವೆಲ್ಲ ಮಂಡಿಲಿ ಏನು ಇಟ್ಕೊಂಬಾಗ ಮಗ ಎಂಥದದೆ ಹೆಸಿಗೆ. ನಾವು ಹಳಿಯರಾರು ಒಂದೊಂದು ಹೌದು, ನೀವಲ್ಲ ಗಂಡಂದ್ರಲ್ಲ ಇಪ್ಪಷ್ಟೊತ್ತಿಗೆ ಲಾಯ್ಕ ಒಂಚೂರು ಇರ್ಕ. ನೀನು ಕಾಣೋದೇ ಒಂದು 3 ಚೂಟಿದಾರ ಹೈಕಂತ ಗಳಿಕಂಡ್ರು ಹೊಸ ಹೊಸ ತಗೊಂಬಾಗ್ದ ಸಂಬಳ ಬತ್ತಿಲ್ಲ ಲಾಯ್ಕ್ ಮಾಡಿ ತಗೊಂಡೆ ಚಂದ ಕಾಣ್ಕಂಡ್ರು ಇದ್ರಿಗೆಲ್ಲ ಒಟ್ರಾಶಿ ಇಪ್ಪದಲ್ಲ. ನಿಂಗೆಂತೂ ಮುಯಿ ಬೇಡ ಮಂಡಿ ಬೇಡ. ಎಂತ ಮಾಡೋದಿತ್ತು ಬಿಡಿನಿ, 2 ಮಕ್ಕಳಾಯತ್ತ. ಈಗ ನನಗೂ ಸುಮಾರು ಆಯ್ತು ಈಗ ವಯಸ್ಸು ಹಂಗೆ ಅನ್ಕೊಂಡು. ಇನ್ನೇನು ಸಣ್ಣ ಹುಡುಕಿಯ ಸಾಕು. ನೀಟಾಗಿ ಒಂದು 4 ಜೊತೆ ಡ್ರೆಸ್ ಇಟ್ಕೊಂಡ್ರೆ ಮುಚ್ಚಿಡೋಕೆ ಮಾಡೋಕೆ ಎಲ್ಲ ಸುಲಭ ಆಯ್ತು. ನೀವು ಸುಮ್ಮನೆ ಐಕಣಿ. ನೀವು ಒಂದು ಶೋಕ್ ಮಾಡೋದು ನಿಮಗೆ ಅಲ್ಲ. ಹೌದಾ, ನಂಗೆ ಹೇಳೋಕೆ ನೆನಪೋಯ್ತಾ? ಇದೆಂತ ಜರಿ ಸೀರೆ ಉಟ್ಕೊಂಡಿದೆಯಲ್ಲ ಇವತ್ತು? ಓ ಹೌದಲ್ಲ, ಜರಿ ಸೀರೆ. ಅದು ರಾತ್ರಿ ಕೊನ್ನಡ್ಕ ಹಾಕೊಂಡಿರಲಿಲ್ಲ. ಯಾವ ಸೀರೆ ಅಂತನ್ಕ ಅದು? ಹೌದಾ, ಸಣ್ಣ ಹೋಗ ಇದು ಮೈಸೂರು ಸಿಲ್ಕ್ ಸೀರೆ ನಿಮ್ಮ ಮಾಮ ಕೊಡ್ಸದ್ದೆ. ಒಂದು ಮುಳ್ಳಿಲಿ ಇದ್ದಿತ್ತ ತೆಗ್ದೋದನ್ನೇ ಹಾಯ್ಕೊಂಡೆ. ಅಂದರೆ ಅಜ್ಜ ಕೊಡ್ಸೋದು ಸೀರೆ ನಿಮ್ಮ ಗಂಡ ಕೊಡ್ಸದ್ದ. ರಾತ್ರಿ ನೆನ್ಪದು ಸಾಕು ಮರ ನಿಮ್ಗೆ ಅವ್ರದ್ದು. ಸೀರೆ ಬದಲಾಯಿಸೋದು ಸಾಕು ರಾತ್ರಿ ನೀವು. ರಾತ್ರಿ ಎಲ್ಲ ಬದಲಾಯಿಸೋದ? ಬೆಳಗ್ಗೆ ಮಿಂದೆನಾ? ಬೆಳಗ್ಗೆ ಮಿಂದೆ ಸೀರೆ ಬದಲಾಯಿಸಿದೆ ಇವತ್ತು. ಹೀಗೆ ನೆನಪಾಯ್ತಲ್ಲ ಅವ್ರದ್ದ, ಹಾಗೆ ಬೇಗ ಮಿಂದೆ ದೇವರಿಗೆ ಒಂದು ದೀಪ ಹಚ್ಚಿದೆ ಅಷ್ಟೇ. ಮರ್ರೆ ಎಂತಾಯ್ತು ನೀವು ಮಾವಂದ ಅಂದರೆ ಅಜ್ಜ ಇನ್ನು ಭಾಳ ಆಸೆ ಮಾಡ್ತಿದ್ದೀರಿ ಏನೋ ಅಲ್ದ? ಆಸೆ ಮಾಡಿದೆ 8 ಮಕ್ಳು ಅದ್ವ ನನಗೆ. ಯಾರು ಕಾಂಬಕ್ಕೆ ಮಾತ್ರ ಲಾಯ್ಕಿದ್ರಲ್ಲ, ಫೋಟೋದಾಗೆ ಅಷ್ಟು ಚಂದ ಕಾಣ್ತಾರೆ. ಇನ್ನು ನಿಜವಾಗಿ ಎಷ್ಟು ಚಂದ ಇದ್ರೆ ಏನೋ. ದೊಡ್ಡ ಆಳಲ್ದೆ ಅಜ್ಜಿ ಅಮ್ಮಮ್ಮ. ಆಳು ದೊಡ್ಡದೆ. ಯಾವ ಕೆಲಸಕ್ಕೋರು ಮುಂದೆ. ಯಾವುದು ಊರಾಗ ಎಂಥ ಸಮಾರಂಭ ಇಲ್ಲಿ ಎಂಥದೇ ಇಲ್ಲಿ ಯಾವ ಕೆಲಸ ಇಲ್ಲಿ ಕಣ. ಆಗಳಿಗೆಲ್ಲ ಕೂಲಿ ಕೆಲಸ. ಅವ್ರದ್ದು ಕೂಲಿ ಕೆಲಸವೇ. ಮರಿನ ಕಟ್ಟಿ ಮಾಡೋದು, ಹೂ ಕುಯ್ಯಕ್ಕೆ ಹಾಕೋದು, ಯಾವ ಕೆಲಸ ಸಿಕ್ಕತ್ತೆ ಅದಕ್ಕೆಲ್ಲ ಹೋತಿದ್ದೀರಿ. ಕಡೆಗೆ ಒಂದು ಮನೆ ಒಕ್ಕರಾಡದ್ದು. ಅಲ್ಲ ಅಮ್ಮಮ್ಮ, ಈಗ ಸಡನ್ ಅಜಯ್ ಬಂದರೆ ಎಂತ ಮಾಡ್ತೀರಿ ನೀವು? ಅಡ್ಡಿ ಹಿಡಿಸಿಟ್ಟು ತಗೊಂಡು ಮೇಲಿನ ಕೆಳಗೋರಿ ಜಪ್ತೆ ಅವನಿಗೆ. ಕೈಯಾಡ್ಸೋದು ನಿಲ್ಲಿಸ್ಬೇಡ. ಕೈಯಾಡ್ಸ್ರೆ ಬಾ ದೇವ ಮಂಡಿ ಎಲ್ಲ ಸ್ವಲ್ಪ ಆರಾಮದಂಗೆ ಆಯ್ತು. ಅಲ್ಲೇ ಕತ್ತಿ ಕೆಣ್ಕ ಬಿಟ್ಟಾಳು. ಕೈಯಾಡ್ಸ ಒಂಥರ ಗಮ್ಮತ್ತತ್ತೆ ನಿಮ್ದೆಲ್ಲ ಹಾಳ್ತಿನ ಕಾಲದ್ದೆಲ್ಲ ಹೇಳೋಷ್ಟೊತ್ತಿಗೆ. ಹೂ ಅಂದರೆ ಎಂಥದ್ದು ಎಂಥ ಹೂವು ತೆಗಿತಿದ್ದೀರವ್ರು? ಹೌದಾ, ಅಗಳಿಕೆ ಈ ಪುಷ್ಟು ಸುರೂನ್ ಮಳೆ ಬೀಳುತ್ತಲ್ಲ ಅಷ್ಟೊತ್ತಿಗೆ ಮಸ್ತ್ ದುಂಡು ಮಲ್ಲಿಗೆ ಹಾಪದ ಕಾಣ. ಆಗ ದುಂಡು ಮಲ್ಲಿಗೆ ಸೀಸನ್ ಅಲ್ಲ. ಅಷ್ಟೊತ್ತಿಗೆ ಇವರೆಲ್ಲ ಹೂ ದೊಡ್ಡ ಮರ ಬಾಗಳ ಮರಕ್ಕೆ ಹೊಪ್ಕೊಂಬದು ಬೀಳು. ಏನು ಬಾಗಳ ಮರ ಅಂತ ಅದು ಅಂತಿಂಥ ಮರ ಅಲ್ಲ. ಅದು ಸಾಧಾರಣದರ ಆ ಮರ ಹೊತ್ತು ಕಾತಿರ್ಲಿಲ್ಲಪ್ಪ. ಸಾಧಾರಣ ಯಾರು ಹೊತ್ತುತ್ತಿರಲಿಲ್ಲ. ಜವಂತ ಗಂಡಸ್ರೆ ಹೊತ್ತುತ್ತಿರಲಿಲ್ಲ ಕಣ. ಹೆದರ್ಕೊಂತಿದ್ದೀರಿ ಇವ್ರು ಅಂಥ ಮರ ಹೊತ್ತಿ ಅಷ್ಟು ಹೂವು ಚೀಲಗಟ್ಲಿ ಹೂವು ಅಂತೆ ನೀನು ಅಷ್ಟೆಲ್ಲ ತೆಗ್ದು ವ್ಯಾಪಾರಕ್ಕೆ ಹೋಗ್ತಿದ್ದೀರಿ ಕಣ್. ಪಾಪ 2 ಗಂಟೆ ರಾತ್ರಿಗೆ ಎದ್ದು ಹೋಗ್ತಿದ್ದೀರ ಆ ಹೂ ಕುಯ್ಯೋಕೆ. 2 ಗಂಟೆ ರಾತ್ರಿಗೆ ಹೂ ತೋರ್ತಿದ್ದಿದ್ವು ಅಮ್ಮಮ್ಮ. ಅಯ್ಯೋ ತೋರ್ದೆ ಏನು ತೋರ್ತಿದ್ದಿತ್ತಪ್ಪ? ಹೂವು ಅಂದ್ರೆ ಹಾಲು ಚೊಲ್ದಂಗಲ್ಲ. ಅಯ್ಯೋ ಅಷ್ಟೆಲ್ಲ ಆಯ್ಕು. ಓ ಹೌದಲ್ಲ, ನಿಮ್ಗೊಂದು ಸ್ವಲ್ಪ ಹೂವು ಒಂದು ಮಳೆ ತಂದು ಕೊಡ್ತಿದ್ದೀರೇನು ಮುಟ್ಕೊಂಬಲ್ದ? ಎಲ್ಲ ಹೂವೇನೋ ತಂದು ಕೊಡ್ತಿದ್ದೀರ ಆಗಳಿಗಳಿಗೆ. ಎಲ್ಲ ಈ ಬಸ್ರಿ ಬಣ್ಣಂತನ ಅಂಬರಷ್ಟೊಳಗೆ ನಂದೆಲ್ಲ ಸುಮಾರು ವರ್ಷ ಕಳೆದು ಹೋಯ್ತು ಕಣ್. ಇನ್ನು ಸಮ ಎಲ್ಲ ಆಯ್ತು, ಮಕ್ಕಳೆಲ್ಲ ದೊಡ್ಕಾದ್ರೆ ಒಂದು ಸ್ವಲ್ಪ ಅಂಬಷ್ಟೊತ್ತಿಗೆ ಈ ಗಂಡಸ ಕೈ ಕೊಟ್ಟು ಹೋಯ್ತಲ್ಲ, ಎತ್ಲ ಸತ್ತಿತ್ತ ಏನೋ. ಆರು ಆಗಳಿಕೆ ಭಾಳ ಕಷ್ಟಪಟ್ಟಿದ್ದು ಮಗ ನಾವು. ನಿನ್ನ ಮಾವನ್ನ ಹುಟ್ರ ಮೇಲೆ ಒಂಚೂರು ನಾವು ಗಡ್ಡಿಲ್ಲ. ಮತ್ತು ಮುಂಚಿನವು 2 ಭಾಳ ಕಷ್ಟದಲ್ಲಿ ಸಾಕಿತ್ತು. ಕಡೆ ಒಂಚೂರು ನಾವು ಮೇಲ್ ಬಂತು ಕಣ. ಒಂದು ನೀ ಹೇಳ್ತೆ ನನ್ನ ಬಾಣಂತಣಿ ಟೈಮಿಗೆ ಒಂದು ಉಂಬುಕಿರಲಿಲ್ಲ ಮಕ್ಕಳಿಗೆ. ಒಡೆಯರ ಮನೆಯಿಂದ 1 ಚೀಲ ಭತ್ತ ಬಂದು ಅದೇ ಭತ್ತನ ಬೇಯಿಸಿ ಅಕ್ಕಿ ಮಾಡಿ ತಿಂದಿತ್ತು ಕಣ್ ನಾವು. 1-2 ಕಷ್ಟ ಬೀಳಲ್ಲ ಆಗಲಿಕ್ಕೆ. ಈಗಾರು ಬೇಕಂಬಷ್ಟೆಲ್ಲ ಇತ್ತು ಆಗಲಿಕ್ಕೆ. ಕಷ್ಟ ಅಂದರೆ ಇದೊಂದು ಸೀರೆ ಕಣ್ಲ ಹಾಕಿದ್ದು ಸೀರೆ ಅಂದ್ರೆ ಮನೆಗೂ ಇದೇ ಸೀರೆ, ಮನೆಗೆ ಒಲೆ ಬೆಂಕಿ ಹಾಕೋಷ್ಟೊತ್ತಿಗೂ ಇದೇ ಸೀರೆ, ಎಂತ ಮಾಡೋಷ್ಟೊತ್ತಿಗೂ ಇದೇ ಸೀರೆ. ನೀವು ಮರ್ಕ್ಬೇಡಿ ಅಮ್ಮಮ್ಮ, ನನಗೂ ಮರ್ಕೋಕ್ಕೆ ಬರ್ತದೆ. ಇವತ್ತು ಬಟ್ಟೆ ಒಗಿಕೊಂಡು ಮಾಡಿದೆ. ಈ ಕಣ್ಣೀರಾಗೆ ಎಲ್ಲ ಬಟ್ಟೆ ಹೋಗೋಷ್ಟು ಕಣ್ಣೀರು ಬರ್ತಿತ್ತು. ನಾನು ಮರ್ಕಿ ಮುಗೀತು ಮಗ, ನಿನ್ನ ಮುಗೀತಾ? ನಂಗೆ ಇನ್ನೂ
ಮಾರ್ಕಕ್ಕೆ ಬತ್ತಿತ್ತು. ನೀವೆಷ್ಟೆಲ್ಲ ಕಷ್ಟಪಟ್ಟಿರಿ ಹಂಗಾರ ಅಮ್ಮಮ್ಮ. ನಂಗೆ ಪಿಕ್ಚರ್ ಕಂಡ್ರು ಹಿಂಗೆ ಹಪ್ಪದ ಕಣಿ. ನಾನು ಅದಕ್ಕೆ ಆ ಮಾರ್ಕು ಪಿಕ್ಚರೆಲ್ಲ ಕಾಣ್ತಾ ಇಲ್ಲ. ಹಾಗೆಲ್ಲ ಮಾರ್ಕೋಕ್ಕಾಗ ಹೆಣೆ. ಒಂದು ಗಳಿಗೆ ಮಾರ್ಕೋಕ್ಕೆ ಬಂದರೂ ಕೂಡ ಮಾರ್ಕಕ್ಕೆ ಅಲ್ಲೇ ಬಿಟ್ಟು ಹಾಕಕ್ಕೆ ಅದನ್ನೆಲ್ಲ ಅದೆಲ್ಲ ಮುಂದುವರ್ಸ್ಕೊಂಡು ಹೋಗ್ಕಾಗ. ನೀವಿನ್ನೂ ಸಣ್ಣರಲ್ದ ಹಾಗೆಲ್ಲ ಅನ್ಸುತ್ತೆ. ಸಿಟ್ಟು ಸಡಿ ಬೇಜಾರು ಎಲ್ಲ ಬೇಗ ಬೇಗ ಆಯ್ತು ನಿಮಗೆ. ಅದು ಸ್ವಲ್ಪ ವರ್ಷ ಹೊತ್ತಿದ್ದಂಗೆ ಕಾಣ ಹಿಂಗೆ ಸತ್ಯ ಇಲ್ಲ. ಎಲ್ಲ ಹೊತ್ತು ನಾಚಿಕೆ ಬೇಜಾರು ಅದೆಲ್ಲ ಕಟ್ಕೊ ಬದುಕೋಕ್ಕಾಗ್ತಿಲ್ಲ. ಕೈ ಖುಷಿಯಾಗಿ ಬದುಕಕ್ಕಂದ್ರೆ ಯಾವುದು ತಲೆಯಲ್ಲಿ ಇಟ್ಕೊಂಬಕಾಗ. ಇವತ್ತೆಂತ ಆಯ್ತಾ ಆಯ್ತು, ಈ ಕ್ಷಣದಲ್ಲಿ ಎಂತ ಆಯ್ತು ಅದನ್ನು ಅನುಭವಿಸ್ಕ. ಮಾರ್ಕಕ್ಕೆ ಬಂದ್ರೆ ಮಾರ್ಕಕ್ಕೆ, ನಗಡುಗೆ ಬಂದ್ರೆ ನಗಡ್ಕ ಬಿಟ್ಟು ಹಾಕಕ್ಕಷ್ಟೇ. ಯಾವುದು ಮಂಡಲಿ ಇಟ್ಕೊಂಬಕಾಗ. ನನಗೆ ಬೇಜಾರಿಲ್ಲ ನನ್ನ ಗಂಡ ಬಿಟ್ಟೋದ ಅನ್ಕಂಡು ಎಂತ ಮಾಡೋಕತ್ತ. ಅವನಿಗೆ ನಾನು ಹೊಟ್ಟೆ ಬದುಕೋಕೆ ಅದೃಷ್ಟ ಇರಲ್ಲ ಅಂತ ನಾನು ಅನ್ಕೊಂಬದಷ್ಟೇ. ನಾನೇನು ಯಾವುದಕ್ಕೆ ತಲೆ ಕೆಡ್ಸ್ಕೊಂತಿಲ್ಲ ಖುಷಿ ಇಲ್ಲ ಉಂಬ್ದು ಒಂದು ಟಿ ವಿ ಕಾಮ್ದು. ನೀನು ಅಷ್ಟೇ, ನಿಂದು ಎಂಥ ಕೆಲಸ ಇತ್ತದು ಮಾಡ್ಕೊ, ಖುಷಿಯಾಗಿರು ನಿನ್ನ ಗಂಡನೊಟ್ಟಿಗಷ್ಟೇ. ನಂಗೆ ಹಂಗೆ ಅಮ್ಮಮ್ಮ. ಶಾಲೆಯಲ್ಲೂ ಅಷ್ಟೇ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಬೇರೆ ಟೀಚರ್ ಎಂಥವ್ರು ಹೇಳ್ರು ಎಷ್ಟು ಹೊತ್ತು ಹೋಗೋಕೆ ಪಪ್ಪದ ಗೊತ್ತಾ. ಸಿಟ್ಟು ಬಂದರೂ ಅಷ್ಟೇ ಎಷ್ಟು ಹೊತ್ತು ಸಿಟ್ಟೇ ಹೊತ್ತಿಲ್ಲ ಅವತ್ತಿಡಿ. ನಂಗೆ ಹಾಗೆ ಕಣೆ ಯಾವುದು ಬಿಡೋಕೆ ಆಗ್ತಿಲ್ಲ. ಇವ್ರ ಹತ್ರ ಅಂತ ಎಂತ ಹೇಳ್ಕೊಂಬು ಈಗ ಇವ್ರು ಸಿಕ್ಕುದೇ ಇಲ್ಲ. ಎಷ್ಟು ಬೇಜಾರತ್ತು ಗೊತ್ತಾ. ಅಯ್ಯೋ ಅಷ್ಟೇ ನಾ ಇದ್ನಲ್ಲ ನನ್ನ ಹತ್ರ ಹೇಳ್ಕೊಂಡಕ್ಕಲ್ಲ. ಅತ್ತೆ ಇದ್ದಾಳ, ಅತ್ತೆ ಹತ್ರ ಹೇಳಕ್ಕಲ್ಲ. ನಿಮಗೆ ನಾನು ಕಂಡ್ರು ಅಷ್ಟಕ್ಕಷ್ಟೇ. ನೀವು ನಂಗೆ ಗೊತ್ತಿತ್ತು. ನೀವು ನಾನು 2-3 ಸಲ ಕೇಳಿದ್ದೆ ಟೀಚರ್ತಿ ಅನ್ಕ ಹೇಳ್ತೀರಿ ನೀವು. ನಾ ಕಿಟಕಿಲೆಲ್ಲ ಕೇಳಿಸ್ಕೊಂಡಿದ್ದೆ. ಇನ್ನು ಅತ್ತೆ ಬಿಡಿ, ಅತ್ತೆಯೇ ಒಂದು ರೀತಿ. ನಾನು ಎಂಥದ್ದು ಅತ್ತೆ ಹತ್ರ ಹೇಳ್ಕೊಂಬಕ್ಕೆ ಆಗ್ತಿಲ್ಲ. ಅತ್ತೆಗೆ ಮಾವ ಇದ್ರು ಎಲ್ಲ ಕೇಂದ್ರ ಅವ್ರು ಹೇಳೋದು. ನಮ್ಗೆ ಎಲ್ಲಿತ್ತು ಅದೃಷ್ಟ. ನಮ್ಮ ಮನೆಯವ್ರು ಎಲ್ಲಿ ಕೇಂದ್ರ ನಾನು ಹೇಳಿದ್ದೆಲ್ಲ. ನಾ ಈಗಷ್ಟೇ ಹೇಳಲಿಲ್ಲ, ನಂಗೆ ಯಾರ ಮೇಲೆ ಹಂಗೆ ಸಿಟ್ಟು ಸಡಿಯೆಲ್ಲ ಇರೋದಿಲ್ಲ. ಹಂಗೆ ಆ ಬಪ್ಪಷ್ಟೊತ್ತಿಗೆ ಎಂತ ಬತ್ತತ್ತಲ್ಲ ಬಾಯಿಗೆ ಅದು ಪಟ್ಟೆ ಹೇಳಿಬಿಡೋದಷ್ಟೇ. ಮರುಕ್ಷಣ ನಂಗೆ ತಲೆಯಲ್ಲಿ ಇರೋದಿಲ್ಲ ಮಗ. ನೀ ಹಾಗೆಲ್ಲ ಅಂದ್ಕೊಂಡ್ಬೇಡ. ಒಟ್ಟು ನಾಳೆ ಹೇಳಲ್ದ ಬಾಯಿ ಚಪ್ಪಲಿಗೆ ಅಂತಾರ ಮಾತಾಡೋದು ಅಷ್ಟೇ. ನಿಂಗೆ ಎಂಥರ ತೊಂದರೆ ಇದ್ದರೆ ನನ್ನ ಹತ್ರ ಹೇಳ್ಕೊ. ಥ್ಯಾಂಕ್ಸ್ ಅಮ್ಮಮ್ಮ. ಆರು ಪೂರ ನಿಮ್ಮ ಹತ್ರ ಹೇಳೋಕ್ಕಾತಿಲ್ಲ. ನಿಮ್ಗೆ ಎಷ್ಟು ವಯಸ್ಸಿನ ಡಿಫ್ರೆನ್ಸ್ ಇತ್ತು. ನಾನು 1-2 ಸಲ ನಿಮ್ಮ ಮಗಳ ಹತ್ರ ಕನ್ಕೊಂಡು ಹೋದ್ದು. ಅವರು ಎಂಥ ಕಡಕ್ಕೆ ಮರ್ರೆ, ಅವರು ನಂಗೆ ಮ್ಯಾಚ್ ಆಗ್ತಿಲ್ಲ. ಹೌದು, ನನ್ನ ಮಗಳನ್ನ ಬೆಳೆಸಿದ್ದೆ ಹಾಗೆ. ನಾ ಮೆತ್ತಿ ಮಾಡಿ ಬೆಳೆಸಲಿಲ್ಲ ಮಗ. ನಾ ಮೆತ್ತಿಯಾಗಿ ಆಗಳಿಗೆಲ್ಲ ಅನ್ಬಯಸೋದು ಸಾಕನ್ಕಂಡು ನನ್ನ ಮಗಳನ್ನ ಜೋರಾಗಿಯೇ ಬೆಳೆಸಿದ್ದು. ಅವಳು ಹೆಂಗಂದ್ರೆ 1 ಕೆನ್ನಿಗೆ ಹೊಡೆದ್ರೆ 2 ಕೆನ್ನಿಗೆ ಹೊಡೆದು ಬರ್ತಾಳೆ ಅವಳು. ಆ ನವನಿ ಬೆಳೆಸಿದೆ ಕಾಣವಳನ್ನ. ಹಂಗನ್ಕ ಅವಳು ಒಳ್ಳೆಳೆ. ಮಾತ್ರ ಹಾಗೆ 2 ತುಂಡೆ ಮಾತು. ನಾನು ಹೇಳಿದ್ದೆಲ್ಲ ನೀವು ಕೇಂದ್ರಿ ಅಂತ ಹೇಳ್ರಿ ಅಲ್ಲ, ನಂಗೆ ತುಂಬ ಖುಷಿ ಆಯ್ತಮ್ಮಮ್ಮ. ಥ್ಯಾಂಕ್ಸ್ ಅಮ್ಮಮ್ಮ. ಹಾಗೆ ಮನೇಲಿ ಹೆಂಗಸರು ಒಬ್ರಿಗೊಬ್ರು ಸಪೋರ್ಟಾಗಿ ಇರಕ್ಕೆ ಮಗ. ಹಂಗೆ ವಯಸ್ಸಿನ ನಂತರ ಇದು ಎಲ್ಲ ಬದಿ ಇರುತ್ತೆ. ಅತ್ತೆ ಸೊಸೆಯಲ್ಲಿ ಅಮ್ಮ ಮಕ್ಕಳಲ್ಲಿ ಹೊಂದ್ಕೊಂಡಿದ್ರೆ ಮಾತ್ರ. ನನ್ನ ಸೊಸೆ ನಾ ಎಂಥದೋ ಅಂದ್ಕೊಂಡಿದ್ದೆ, ಚಿನ್ನದಂಥ ಸೊಸೆ. ಈಗ ಅನ್ಸುತ್ತೆ ನನಗೆ, ಈಗಳು ಹಂಗನ್ಕ ಅನ್ಸುತ್ತೆ. ಮತ್ತದು ಹೇಳಲ್ಲ, ನಮ್ಮದು ಮಂಡಿ ಒಂದೊಂದು ಸತಿ ಎಂತೆಂಥದೋ ಸಿಟ್ಟು ಬಂದಾಗಳ ಯಾರ್ಯಾರ ಮೇಲೂ ತೆಗೋದು. ಇನ್ನೆಂಥದ್ದೋ ಅದೆಂಥದೋ ಹೇಳ್ತಾರಲ್ಲ ನಿಮ್ಮ ಭಾಷೆಲ್ಲ, ಮಿಸ್ಅಂಡರ್ಸ್ಟುಡ್ ಆಗಿಬಿಡುತ್ತೆ. ಹಾಯ್, ಎಲ್ಲ ಹೆಂಗಿದ್ರಿ? ಹುಷಾರಿತ್ರಿಯ? ನಾ ಚೂರಡ್ಡಿಲ್ಲ ಇವತ್ತು ಮರ್ರೆ. ನಾನು ನನ್ನ ಸೊಸೆಗೆ ಎಷ್ಟು ಬೈತಿದ್ದೆ. ನೆನ್ನೆ ನನಗೆ ಕುಂಡಿ ಹೊರಿ ನೀರು ಕೊಟ್ಟಿದ್ದಾಳೆ ಪಾಪ ಅಲ್ದ. ಯಾರೇ ಸಿಕ್ತ್ರಿ ಇಂಥ ಸೊಸೆ. ಭಾಳ ಬೇಜಾರಾಯ್ತೆ ನನಗೆ. ಆ ಮಿಣ್ಕೋತ್ರಲ್ಲ ಹೇಳಿ ಎಷ್ಟು ದೂರಿದೆ ಅವಳ ಮೇಲೆ. ಪಾಪ ಅಲ್ದೆ. ಮತ್ತೆ ನೀವೆಲ್ಲ ನಾವು ವೀಡಿಯೋ ಕಾಣ್ತಿದ್ರಲ್ದ, ವೀಡಿಯೋ ಕಾಂಬೋದು ಮಾತ್ರ ಬಿಡೋಕ್ಕಾಗ ಬತ್ತ.